ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. 1 ಕಪ್ ಸಕ್ಕರೆ, 1 ಕಪ್ ಹಾಲು, 2 ಚಮಚ ತುಪ್ಪ ಮತ್ತೆ 6 ಗ್ಲಾಸ್ ನೀರು. ಮೊದಲಿಗೆ ನಾವು ಕುವೆ ಹಿಟ್ಟನ್ನು ಗಾಳಿಸಿ ತೆಗೆಯಬೇಕು. ಗಾಳಿಸಿ ತೆಗೆದ ನಂತರ ಅದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ಅಂದರೆ 3 ಗ್ಲಾಸಿನಷ್ಟು ನೀರನ್ನು ಈ ಕುವೆ ಹಿಟ್ಟಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಗಂಟು ಹಿಡಿಯದಾಗೆ ಅದನ್ನು ಮಿಕ್ಸ್ ಮಾಡಿ ಇಡಬೇಕು. ಈ ಕುವೆ ಹಿಟ್ಟನ್ನು 10 ನಿಮಿಷಗಳ ಕಾಲ ಹೀಗೆ ಇಡಬೇಕು. ಆಮೇಲೆ ಒಂದು ಬೌಲಲ್ಲಿ 1 ಗ್ಲಾಸ್ ಸಕ್ಕರೆ, 1 ಗ್ಲಾಸ್ನಷ್ಟು ಹಾಲು, 3 ಗ್ಲಾಸಿನಷ್ಟು ನೀರನ್ನು ಬೆರೆಸಿ ತದನಂತರ ಈ ಮೇಲೆ ನಿಂತ ನೀರನ್ನು ಬಿಸಾಡಬೇಕು. ಅದರ ತಳಭಾಗದಲ್ಲಿ ಆ ಕುವೆ ಹಿಟ್ಟು ಇರುತ್ತದೆ. ನೀರನ್ನು ಚೆಲ್ಲಿದ ನಂತರ ಅದರ ಕೆಳಗೆ ಉಳಿದಿರುವ ಕುವೆ ಹಿಟ್ಟನ್ನು ನಾವು ಸಕ್ಕರೆ, ಹಾಲು ಎಲ್ಲ ಹಾಕಿದ ಇದರಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು. ಮೇಲೆ ಬಣವೆಯನ್ನು ಇಟ್ಟು ಬರುವಾಗ ಅದಕ್ಕೆ ಏಲಕ್ಕಿಯನ್ನು ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಒಂದು ಸ್ಟೀಲಿನ ಪ್ಲೇಟಲ್ಲಿ 2 ಚಮಚ ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಡಬೇಕು. ಅದರಲ್ಲಿ ಈಗ ನಾವು ರೆಡಿ ಮಾಡಿದ ಕುವೆ ಹಿಟ್ಟನ್ನು ಆ ಪ್ಲೇಟಿನಲ್ಲಿ ಹಾಕಿ